ಕೃಷ್ಣಾಪುರ ಮಠದ ವಿದ್ಯಾಸಾಗರ ತೀರ್ಥ ಸ್ವಾಮಿಗಳ ಪುರಪ್ರವೇಶ ಇಂದು ನಡೆಯಲಿದೆ. ಕೋವಿಡ್ ನಿಯಮಾವಳಿಗಳ ಹಿನ್ನೆಲೆಯಲ್ಲಿ ಕೇವಲ ಸಾಂಪ್ರದಾಯಿಕ ಆಚರಣೆಗೆ ಈ ಒಂದು ಪುರಪ್ರವೇಶ ಸೀಮಿತವಾಗಲಿದೆ. ಸಂಪ್ರದಾಯದಂತೆ ಜೋಡುಕಟ್ಟೆಯಿಂದ ಸ್ವಾಮಿಗಳನ್ನು ತೆರೆದ ವಾಹನದಲ್ಲಿ ಶ್ರೀಕೃಷ್ಣ ಮಠಕ್ಕೆ ಗೌರವಪೂರ್ವಕವಾಗಿ ಕರೆತರಲಾಗುವುದು. ಈ ವೇಳೆ ವೈಭವದ ಮೆರವಣಿಗೆ ಆಯೋಜನೆಯನ್ನು ಮಾಡಲಾಗಿದೆ. ಸ್ವಾಮೀಜಿಯವರನ್ನು ಸ್ವಾಗತಿಸುವಂಥ ಮಾತು ಅಂತ ನಾವು ನಿಶ್ಚಯ ಮಾಡಿದ್ದೇವೆ. ಆನಂತರ ನಾಳೆ 5:20ಕ್ಕೆ ಸ್ವಾಮೀಜಿಯವರು ಮಠವನ್ನು ಪ್ರವೇಶಿಸಿದ ನಂತರ ತಕ್ಷಣ 6 ಗಂಟೆಗೆ ಒಂದು ಪೌರ ಸನ್ಮಾನ ಮತ್ತು ಪರ್ಯಾಯ ಕುತ್ಕೊಳ್ಳುವ ಶ್ರೀಪಾದರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ರಥಬೀದಿಯಲ್ಲೇ ಕೋವಿಡ್ ನಿಯಮಾವಳಿಯ ಪ್ರಕಾರ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಟು ಸುಮಾರು 3 ಫೀಟಿನ ದೂರದಲ್ಲಿ ಚೇರನ್ನು ಇಟ್ಟು 300 ಜನಕ್ಕೆ ಜನರ ಒಳಗೆ ಮಾಡುವ ಹಾಗೆ. ಅಂದರೆ ಯಾವಾಗಲೂ ಪುರಪ್ರವೇಶದ್ದಾಗುವಂಥ ಸಂಜೆ 7:30-8 ಗಂಟೆ ಮೇಲೆ ಆಗುವುದಿಲ್ಲ. ಅಂದರೆ ಉತ್ಸವ ಆಗುವ ಹೊತ್ತಲ್ಲಿ ಆಗುವುದು. ಆಗ ತುಂಬ ಜನ ಆಗ್ತದೆ. ಹಾಗಾಗಿ ಜನ ಕಡಿಮೆ ಆಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಸ್ವಾಮೀಜಿಯವರಲ್ಲಿ ವಿನಂತಿ ಮಾಡಿಕೊಂಡು ಉತ್ಸವಕ್ಕಿಂತ ಮೊದಲೇ ಪೌರ ಸನ್ಮಾನವನ್ನು ಮಾಡ್ತೇವೆ. ಆಗ ಹೆಚ್ಚು ಜನ ಇರಲ್ಲ. ಸಂಜೆ ಉತ್ಸವದ ಹೊತ್ತಲ್ಲಿ ಅದು ಜನ ಇರ್ತದೆ. ಅದು ಜನದ ಇದಾಗಬಾರ್ದು ಹೇಳುವ ಕಾರಣಕ್ಕೋಸ್ಕರ 6 ಗಂಟೆಗೆ ಪೌರ ಸನ್ಮಾನವನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡುವರಿದ್ದೇವೆ. ವಾರಾಂತ್ಯದ ಕರ್ಫ್ಯೂ ಮತ್ತು ನೈಟ್ ಕರ್ಫ್ಯೂವನ್ನು ವಿಧಿಸಿದ್ದರಿಂದ ಪರ್ಯಾಯ ಪೀಠವಲ್ಲಿರುವಂಥ ಕೃಷ್ಣಾಪುರ ಮಠಾಧೀಶರು ಪ್ರಥಮ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು. ತಾವು ಇದ್ದಾಗ ಎಲ್ಲ ತಯಾರಿಗಳನ್ನು ನಾವು ಮಾಮೂಲಿಯಾಗಿ ಮಾಡಿಕೊಂಡು ಹೋಗೋದು, ಪರ್ಯಾಯದ ಕಾಲದಲ್ಲಿ ಯಾವ ನಿಯಮಾವಳಿ ಬರ್ತದೋ ಅದರ ಪ್ರಕಾರ ನಾವು ನಡ್ಕೊಳ್ಳೋದು ಅಂತ ಹೇಳುವಂಥದ್ದು. ಆ ಪ್ರಕಾರ ನಾವು ನಿನ್ನೆ ಪರ್ಯಾಯ ಸಮಿತಿಯ ಸಭೆ ಮಾಡಿ ಮೊನ್ನೆ ಗುರುವಾರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ನಾವು ಅವರದ್ದು